ನಗರಸಭೆ ಆಡಳಿತ ವಿಫಲಗೊಳ್ಳಲು ಶಾಸಕಿ ಶಕುಂತಲಾ ಶೆಟ್ಟಿ ಅವರು ನಡೆಸಿದ ಭಿನ್ನಮತ ಮುಖ್ಯ ಕಾರಣವಾಗಿದ್ದು, ಇದರ ನೇರ ಪರಿಣಾಮ ನಗರದ ಅಭಿವೃದ್ಧಿ ಹಾಗೂ ಜನತೆಯ ಮೇಲೆ ಬಿದ್ದಿದೆ ಎಂದು ಪುರಸಭಾ ಮಾಜಿ ಅಧ್ಯಕ್ಷ, ನಗರಸಭೆಯ ಹಾಲಿ ಅಧ್ಯಕ್ಷ ರಾಜೇಶ್ ಬನ್ನೂರು ಆರೋಪಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ ವರ್ಷಗಳಿಂದ ಪುರಸಭೆ ಅಭಿವೃದ್ಧಿ ಹಾಗೂ ಈಗಿರುವ ನಗರಸಭೆ ಅಭಿವೃದ್ಧಿ ಕುರಿತ ವಿದ್ಯಮಾನಗಳನ್ನು ಅವಲೋಕಿಸಿದಾಗ ನಗರಸಭೆ ಆಡಳಿತ ನಡೆಸಲು ಬಿಜೆಪಿಗೆ ಬಹುಮತ ದೊರಕಿದ್ರೂ ಮೀಸಲಾತಿ ಪರಿಣಾಮ ಕಾಂಗ್ರೆಸ್ ಆಡಳಿತ ನಡೆಸುವಂತಾಗಿತ್ತು. ಹೀಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾದ ಶಕುಂತಲಾ ಶೆಟ್ಟಿ ಅವರಿಂದಾಗಿ ಪಕ್ಷದೊಳಗೆ ಭಿನ್ನಮತ ಉಂಟಾಗಿತ್ತು. ಪರಿಣಾಮ ನಗರಸಭೆ ಆಡಳಿತ ನಡೆಸುವ ಕಾಂಗ್ರೆಸ್ ಪಕ್ಷದ ಬೇರೆಯೇ ಬಣ ಆಡಳಿತ ನಡೆಸುತ್ತಾ ಬಂದಿತ್ತು. ಆದರೆ ಭಿನ್ನಮತದಿಂದಾಗಿ ನಗರೋತ್ಥಾನ ಅನುದಾನದಿಂದ ನಗರದಲ್ಲಿ ಒಳಚರಂಡಿ ಇನ್ನಿತರ ಯಾವುದೇ ಕಾಮಗಾರಿಗಳನ್ನು ನಡೆಸಲು ಆಡಳಿತ ತಾಂತ್ರಿಕ ಕಾರಣಗಳಿಂದಾಗಿ ಹಿಂದೇಟು ಹಾಕಲಾಗಿದೆ ಎಂದು ಅವರು ಆರೋಪಿಸಿದರು. ಪುತ್ತೂರು ನಗರಸಭೆಯ ಆಡಳಿತ ವಿಫಲಗೊಳಿಸಲಿಕ್ಕೆ ಅಥವಾ ವಿಫಲಗೊಳ್ಳಲು ಶಾಸಕಿ ಶಕುಂತಲಾ ಶೆಟ್ಟಿಯೇ ನೇರ ಹೊಣೆ ಮತ್ತು ಕಾರಣ. ಯಾಕೆಂತ ಕೇಳಿದರೆ, ಶಕುಂತಲಾ ಶೆಟ್ಟಿ ಅವರ ಕಾರಣದಿಂದಾಗಿ ಕಾಂಗ್ರೆಸ್ ಆಡಳಿತ ಬಹುಮತ ಪಡೆದಿದ್ದರೂ ಕೂಡ ಅಲ್ಲಿ ಭಿನ್ನಮತಕ್ಕೆ ಕಾರಣಗಳಾಯಿತು, ಭಿನ್ನಮತ ಉದಯವಾಯಿತು. ಭಿನ್ನಮತದ ಕಾರಣದಿಂದಾಗಿ ಆಡಳಿತವನ್ನು ನಡೆಸಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯವಾಗಲಿಲ್ಲ. ಅದರ ನೇರ ಪರಿಣಾಮ ಪುತ್ತೂರಿನ ಅಭಿವೃದ್ಧಿ ಮತ್ತು ಜನತೆಯ ಮೇಲೆ ಅದರ ಪರಿಣಾಮ ಬಿದ್ದಿದೆ. ತದನಂತರ ಬಿಜೆಪಿಗೆ ಬಹುಮತ ದೊರೆತಿದ್ದರೂ ಕೂಡ ಮೀಸಲಾತಿಯ ಕಾರಣದಿಂದಾಗಿ ಬಿಜೆಪಿಗೆ ಆಡಳಿತ ನಡೆಸಲಿಕ್ಕೆ ಸಾಧ್ಯವಾಗಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ನಗರಸಭೆಯ ಉಪಾಧ್ಯಕ್ಷ ವಿಶ್ವನಾಥ್ ಗೌಡ, ಸದಸ್ಯ ವಿನಯ್ ಭಂಡಾರಿ, ತಾಲೂಕು ಪಂಚಾಯತ್ ಸದಸ್ಯ ರಾಧಾಕೃಷ್ಣ ಬೋರ್ಕರ್ ಮೊದಲಾದವರು ಉಪಸ್ಥಿತರಿದ್ದರು.